ಕ್ಷೇತ್ರಕ್ಕೆ ಸಂಬಂಧವಾದ ಪಟ್ಟವರಿಗಳ ನಾಗಬ್ರಹ್ಮ ಉಳ್ಳಾಲ್ತಿ ಸಪರಿವಾರ ದೈವದೇವರನ್ನ ಪ್ರಾರ್ಥನೆ ಮಾಡುತ್ತದೆ. ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುತ್ತದೆ. ಕುಟುಂಬ ಸಂಸಾರದ ಮುಂದೆ ಬತ್ತಿನ ಸಮಸ್ತ ದೈವದೇವರನ್ನ ಪ್ರಾರ್ಥನೆ ಮಾಡುತ್ತದೆ. ನಾಗದೇವರನ್ನ ಕೂಡ ಪ್ರಾರ್ಥನೆ ಮಾಡುತ್ತದೆ. ಗುರು ಹಿರಿಯಗಳ ಆಶೀರ್ವಾದ ಪಡೆಯುವುದು ಪ್ರಾರಂಭ ಸಮಯಡೆ ಮಂಡಲ ಮದ್ದೊಡದಮ್ಮ ಗುರುದೇವರನ್ನ ಪ್ರಾರ್ಥನೆ ಮಂಡಲ ಸೃಷ್ಟಿಗೊಂಡು ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಿರೋ ಒಬ್ಬೇ ಒಂದು ನಮ್ಮ ಪೂಜೆ ಪುನಸ್ಕಾರ ಮಲ್ಕೊಳಗ ಗುರು ಹಿರಿಯಗಳ ನಮ್ಮ ಪ್ರಾರ್ಥನೆ ಮಾಡ್ಕೊಡುಗೆ ಗಣಪತಿ ದೇವರನ್ನ ಒಂದು ಅನುಗ್ರಹ ಪ್ರಸಾದ ಪಡೆಯುತ್ತದೆ. ಅಂಜರ್ದಾವರ ಗುರು ಗಣಪತಿ ದೇವರನ್ನ ಪ್ರಾರ್ಥನೆ ನಮ್ಮ ಶ್ರದ್ಧಾಭಕ್ತಿಪೂರ್ವಕವಾದ ಮಲ್ತದೆ. ಪಂಚವರ್ಣದ ಮಂಡಲ ರಚನೆ ಮಲ್ತದೆ. ಮಂಡಲದ ಮಧ್ಯಭಾಗದ ನಮ್ಮ ದೀಪನ ಪ್ರತಿಷ್ಠೆ ಮಲ್ತದೆ. ದೀಪ ಮದ್ದೊಡು ಜಗದಂಬಿಕಾಂಜನಾಪ್ಯ ದುರ್ಗಾ ಪರಮೇಶ್ವರಿನ ಆವಾಹನೆ ಮಲ್ತದೆ. ದೀಪ ಮದ್ದೊಡು ಕೊರ್ಪಣಂಚಿನ ಕಲ್ಪೋಕ್ತ ಪೂಜೆ ಪುಷ್ಪಾಂಜಲಿ ತರ್ಪಣ ನಮಸ್ಕಾರಾದಿಗಳಿನ ಮಾತ ದೇವರ ಸಂತೋಷದ ಸ್ವೀಕಾರ ಮಲ್ತದೆ. ದುರ್ಗಾ ಬಣ್ಣಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಪನ್ಮುನಂಚಿನ ಮೂಜಿ ಸ್ವರೂಪದ ಏಕೀರೂಪದ ದುರ್ಗಾ ಪರಮೇಶ್ವರಿ ಎಂದು ಮಹಾಕಾಳಿಯಾದ ನಮ್ಮ ಜೀವನದ ಬರ್ಪನ ಬೇತೆ ಬೇತೆ ಕಷ್ಟಗಳ ತಾಪತ್ರಯಗಳ ಕಷ್ಟಗಳಿನ ಮಾತ್ರ ದೇವರ ಪರಿಹಾರ ಮಲ್ಪಾದ ಮಹಾಲಕ್ಷ್ಮಿಯಾದ ಸದಾಕಾಲ ಅಷ್ಟೈಶ್ವರ್ಯ ಸ್ಥಿರ ಲಕ್ಷ್ಮೀ ಕೀರ್ತನ ದೇವರ ಪ್ರಾಪ್ತಿ ಮಲ್ಪಾದ ದುರಿದು ನನ್ನ ಮಹಾ ಸರಸ್ವತಿಯಾದ ಮನುಷ್ಯಗೆ ಸಂಪತ್ತಿನ ಯಾವಂದು ಐನ ಉಪಯೋಗ ಮಲ್ಪಲ ಜ್ಞಾನಲ ಕೂಡ ಮುಖ್ಯ. ಸರಸ್ವತಿ ಸ್ವರೂಪದ ಜ್ಞಾನಶಕ್ತಿನ ಒದಗಿಸಾದ ಕುರಿತು ವಿಶೇಷವಾದ ಸಮಸ್ತ ಫಲನೆ ಅಪ್ಪ ದುರ್ಗಾ ಪರಮೇಶ್ವರ ಅನುಗ್ರಹ ಮಲ್ಪಾದ ಕೊರಡೆ ವಿಶೇಷವಾದ ನಮ್ಮ ಕುರುಪನ ಸೇವೆ ದೇವರನ್ನ ಸನ್ನಿಧಾನದ ಕಿಂಚಿತಾಂಡಲ ಕೂಡ ದೇವರೈನ ಅನಂತವಾದ ಸ್ವೀಕಾರ ಮಲ್ತದೆ. ಒಂದು ದುರ್ಗಾ ಪೂಜೆ ಮಲ್ತದೆ. ಇಂಚಿನ ಮಾತ್ರ ಶುಭ ಫಲಗಳ ಪ್ರಾಪ್ತಿಯಾಪಣ ಸಮಸ್ತ ಶುಭ ಫಲನೆ ದೇವರ ಅನುಗ್ರಹ ಮಲ್ಪಾದ ಕುರಿತು ಈ ಒಂದು ಸಂಘದ ಅಧ್ಯಕ್ಷರಿಗಾವಡೆ ಗೌರವ ಅಧ್ಯಕ್ಷರಿಗಾವಡೆ ಈ ಸದಸ್ಯರಿಗಾವಡೆ ಏನು ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊಡ್ತೀರ ಸಮಸ್ತರಿಗಳ ಕೂಡ ದೇವರೇ ಪೂರ್ಣವಾದ ಆಶೀರ್ವಾದ ಅನುಗ್ರಹ ಮಲ್ಪಾದ ಕುರಿತು ಅವೇ ರೀತಿಯಾದ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟ ಇಂದದ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮಾತರಿಗಳ ಕೂಡ ಆಪ್ಯ ದುರ್ಗಾ ಪರಮೇಶ್ವರಿನ ಪೂರ್ಣವಾದ ಆಶೀರ್ವಾದ ಪ್ರಾಪ್ತಿ ಮಲ್ಪಾದ ಕುರಿತು ವಿಶೇಷವಾದ ಆಪನಂತಿನ ಮಾತ ದೇವತಾ ಸತ್ಕರ್ಮಾಚರಣೆ ದೇವರ ಪೊರಲೋಡು ಸ್ವೀಕಾರ ಮಲ್ತದೆ. ಪರಿಪೂರ್ಣ ಪ್ರಸಾದನ ಸಮಸ್ತರಿಗಳಪ್ಪೆ ಸಿದ್ಧಿಮಲ್ಪಾದ ಕೊರಡು ಬಣದೆ ಪ್ರಾರಂಭ ಸಮಯದ ನಮ್ಮ ಭಕ್ತಿಪೂರ್ವಕವಾದ ದೇವರನ್ನ ಸನ್ನಿಧಾನಡೆ ದೇವರಿಗೆ ಫಲ ಪುಷ್ಪ ಕಾಣಿಕರ ಸಮರ್ಪಣೆ ಮಲ್ತದೆ. ಆ ದುರ್ಗಾ ಪೂಜೆ ನಮ್ಮ ಪ್ರಾರಂಭವಾಗುತ್ತದೆ. ನಮಸ್ತುತೆ ನಮಸ್ಕಾಂತಾಯ ಶಾಸ್ತ್ರಮೂರ್ತೆ ಶಾಸ್ತ್ರಕಾಲಾಕ್ಷಿ ದೇವೋಪಹಾರೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಶಾಸ್ತ್ರಕೋಟಿಧಾರಿಣೇ ಆತ್ಮನಾಂ ಸಮರ್ಪಯಾಮಿ. ಹಣ್ಣು ಕಾಯ್ದ ಹರಿವಾಣೆಂದು ಅಕ್ಷತೆಯನ್ನು ಮಾಡಲಿ ಸುತ್ತು ಬಂದರೆ ಹಣ್ಣು ಕಾಯ್ದ ಪಾಠ ಸುತ್ತು ಬಂದು ನಮಸ್ಕಾರ.
सत्यं तत्तेन प्रचिन्त्यामि निवेदयामि ओम प्राणाय स्वाहा My
मंगलनीराजनं समर्पयामि। ओम गणानां त्वा गणपतिं हवामहे कविं कवीनाश्रवस्तमं ज्येष्ठराजं ब्रह्मणां ब्रह्मणस्पतः नश्चण्वन्नोदकस्यैरसादनं श्रीविघ्नेश्वराय नमः। ओम स्योना पृथिवी भवान् रक्षरा निवेशनी यच्छानः शर्म सप्रधाः। ओम जय नमः। स्वादेशो अनीवो भवामः यद्वेमहे प्रतिदन्नो विहस्तजन्नवे त्रिपदेशुचरुष्पदे भास्वरोष्पदये नमः। ओम यो भां पुष्पं वेद पुष्पवान् प्रजावान् पशुमान् भवति पशुमान् वेद यो आयतनं वेद आयतनवान् भवति आपो वा अग्नेरायतनम् आयतनवान् भवति य एवं वेद आयतनवान् भवति यो वायो आयतनं वेद आयतनवान् भवति आपो वै वायो आयतनम् आयतनवान् भवति य एवं वेद यो वामायतनं वेद आयतनवान् भवति असौ वै तपन्नपामायतनम् आयतनवान् भवति यो मुष्यतपद आयतनं वेद आयतनवान् भवति आपो वा अमुष्यतपद आयतनम् आयतनवान् भवति य एवं वेद यो वामायतनं वेद आयतनवान् भवति चन्द्रमा वा अपामायतनम् आयतनवान् भवति यश्चन्द्रमस आयतनं वेद आयतनवान् भवति आपो वै चन्द्रमस आयतनम् आयतनवान् भवति य एवं वेद यो वामायतनं वेद आयतनवान् भवति नक्षत्राणि वा अपामायतनम् आयतनवान् भवति यो नक्षत्राणाम् आयतनं वेद आयतनवान् भवति आपो वै नक्षत्राणाम् आयतनम् आयतनवान् भवति य एवं वेद यो वामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आपो वै पर्जन्यस्यायतनम् आयतनवान् भवति य एवं वेद यो वामायतनं वेद आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद यो सुनापं प्रतिष्ठितां वेद प्रत्येव तिष्ठति यो वेदादौ स्वरप्रोक्तो वेदां वेद प्रतिष्ठितः तस्य प्रकृतिरेणस्य यः परः स महेश्वरः जगदम्बिका श्रीदुर्गा परमेश्वरी नमः। वेदोक्तं पुष्पाञ्जलिं समर्पयामि प्रार्थनां करिष्ये। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोस्तुते। गुरुर्ब्रह्मा गुरुर्विष्णु गुरुस्साक्षात् महेश्वरः गुरुरेव जगत् सर्वं तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं तस्मै श्रीगुरवे नमः। नमो देव्ये महादेव्ये शिवायै सततं नमः। नमः प्रकृते भद्रायै यदा प्रणतास्मदा। प्रार्थने ಮಾಡುವಾಗ ವಿಶೇಷವಾದ ಬಂಡರ ಭವನ ಸಂಘ ಉಳ್ಳಾಲ ವಲಯ ಮಹಿಳಾ ಒಕ್ಕೂಟ ಇದರ ಆಶ್ರಯಗಳು 19ನೇ ವರ್ಷದ
ದುರ್ಗಾ ಪೂಜೆ ನಮ್ಮ ಮಾತೆಲ್ಲ ಸಾಮೂಹಿಕವಾದ ಸೇವೆ ಶ್ರದ್ಧಾ ಭಕ್ತಿಪೂರ್ವಕವಾದ ಅಪ್ಪನ ಸನ್ನಿಧಾನಡೆ ಸಮರ್ಪಣೆ ಮಾಡುತ್ತದೆ. ದೇವರಿಗೆ ಮಹಾಪೂಜೆಯ ಸ್ವೀಕಾರ ಮಾಡುತ್ತದೆ. ಪ್ರಸನ್ನ ಕಾಲ ಪಟ್ಟ ಸಂತೋಷ ರೂಪವಂತಿನ ಸಮಯ. ಈ ಸಮಯದ ನಮ್ಮ ದೇವರ ಸನ್ನಿಧಾನಗಳ ಒಳಗೊಂಡ ಮಾತ ಪ್ರಾರ್ಥನೆಗಳಿಗೆ ನಿವೇದನೆಗಳಿಗೆ ಮಾತ ದೇವರೇ ಅಷ್ಟು ಬಣ್ಣದ ಅಂತಹ ರೂಪೇಣ ಮಾಡುವಂತಿನ ದೇವರ ನಮ್ಮ ಏನಂತಿನ ವಿಶ್ವಾಸ ಶಾಸ್ತ್ರ ವಚನ ಫಲ ವಿಶ್ವಾಸವು ಫಲದಾಯಕ. ಪ್ರತಿಯೊಂದು ನಮ್ಮ ದೇವತಾರಾಧನೆ ದೇವತಾ ಸತ್ಕರ್ಮಾಚರಣೆಗಳ ಭಕ್ತಿಪೂರ್ವಕವಾದ ವಿಶ್ವಾಸಪೂರ್ವಕವಾದ ಅಂತಃಕರಣಪೂರ್ವಕವಾದ ಪರಿಪೂರ್ಣ ಪ್ರಸಾದ ದೇವರೇ ಅಂಜ ವಿಶೇಷವಾದ ಅಪ್ಪನ ಸನ್ನಿಧಾನಗಳೇ ನಮ್ಮ ಗುರು ಗಣಪತಿಯ ಸಹಿತವಾದರೆ ಪಂಚವರ್ಣದ ಮಂಡಲ ರಚನೆ ಮಾಡುತ್ತದೆ. ಮಂಡಲದ ಮಧ್ಯಭಾಗದ ದೀಪನ ಪ್ರತಿಷ್ಠೆ ಮಾಡುತ್ತದೆ. ಪಂಚಭೂತಗಳಿಗೆ ಸಮಾನವಾದ 5 ದೀಪನ ಪ್ರಜ್ವಲನೆ ಮಾಡುತ್ತದೆ. ಜಗದಂಬಿಕಾಂಜನ ಅಪ್ಪೆ ದುರ್ಗಾ ಪರಮೇಶ್ವರನೇ ದೀಪ ಮಂಗಳು ಮಂಡಲ ಮಂಗಳು ಕಲಶ ಸೃಷ್ಟಿಗಾರ ಆವಾಹನೆ ಮಾಡುತ್ತದೆ. ದೇವರಿಗೆ ಸನ್ನಿಧಾನ ವಿಶೇಷವಾದ ಕೇಪುರದ ಪುಷ್ಪೋತ್ತಮ ಪುಷ್ಪಾಂಜಲಿ ಸೇವೆ ತರ್ಪಣ ಸೇವೆ ನಮಸ್ಕಾರ ಸೇವೆಗಳನ್ನು ಮಾತ್ರ ಜಗದಂಬಿಕಾನ ಅಪ್ಪೆ ದುರ್ಗಾ ಪರಮೇಶ್ವರಿ ಪರಿಪೂರ್ಣವಾದ ಸ್ವೀಕಾರ ಮಾಡುತ್ತದೆ. ಮಂಡಲ ಮಂದಿರ ಕಲ್ಪೋತ್ತರ ಪೂಜೆ ಆವರಣ ಪೂಜೆ ಅಷ್ಟೋತ್ತರ ಶತನಾಮಾರ್ಚನೆ ಕುಟುಂಬಾರ್ಚನಾದಿ ಸೇವೆಗಳನ್ನು ಮಾತ್ರ ದೇವರ ಪರಿಪೂರ್ಣವಾದ ಸ್ವೀಕಾರ ಮಾಡುತ್ತದೆ. ಈ ಒಂದು ಸಂಘದ ಅಧ್ಯಕ್ಷರಿಗಾಗಲಿ ಗೌರವಾಧ್ಯಕ್ಷರಿಗಾಗಲಿ ಸದಸ್ಯರಿಗಾಗಲಿ ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಒಂದು ಕಾರ್ಯಕ್ಕೆ ಏನು ಮಾತ್ರ ಸಹಕಾರ ಕೊಡ್ತಾರೆ ಸಮಸ್ತರಿಗೂ ಕೂಡ ಅಗ್ರಗಮನ ವೃತ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರದ ಮಾತ್ರ ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ಕೇಂದ್ರ ದೇವರ ಅನುಗ್ರಹವಾಗುವುದು ನನ್ನ ಮಹಿಳಾ ಒಕ್ಕೂಟದ ಸರ್ವ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮಾತರಿಗಾಗಿ ಕೂಡ ಅಗ್ರಗಮನ ಮನಸ್ಸಲ್ಲಿ ಏನಿನ ಮಾತ ಕಾರ್ಯಗಳನ್ನು ಜಗದಂಬಿಕಾಯ ದುರ್ಗಾ ಪರಮೇಶ್ವರಿ ನೆರವೇರಿಸುವುದು ಜೋಗದ ಮಾತ್ರ ಬೇಟೆ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಸಚ್ಚಿಂತನ ದೇವರು ಅಪ್ಪನ ಸನ್ನಿಧಾನ ವಿಶೇಷವಾದ ಭಜನಾ ಸಂಕೀರ್ತನೆ ಸೇವೆಯನ್ನು ಮಾಡುತ್ತಾರೆ. ಕಲಿಯುಗರು ದೇವರಿಗೆ ಬಹಳ ಇಷ್ಟರಿಗೆ ಭಜನಾ ಸಂಕೀರ್ತನೆ ಅಂತಿಮ ಭಜನಾ ಸಂಕೀರ್ತನೆ ಸೇವೆ ಕೂಡ ದೇವರ ಸನ್ನಿಧಾನ ಸಮರ್ಪಣೆ ಭಜನಾ ಸಂಕೀರ್ತನೆ ಸೇವೆ ಕೂಡ ದೇವರ ಪರಿಪೂರ್ಣವಾದ ಸ್ವೀಕಾರ ಮಾಡುತ್ತದೆ. ದೀಪ ಇಂಚಬಹುದು ಪ್ರಕಾಶಮಾನವಾದ ಬೆಳಕನ್ನು ಮುಂಚನೆ ಮಾತ ಜೀವನವನ್ನು ಬೇರೆ ಬೇರೆ ಕಷ್ಟಗಳಿಂದ ದಾರಿದ್ರ್ಯಗಳಿಂದ ಅಂಧಕಾರಗಳಿಂದ ಮಾತ್ರ ದೇವರೇ ದೂರವಲ್ಪಾದಿರುವುದು ಸದಾ ಕಾಲ ಸುಜ್ಞಾನದ ಬರುಪದ ಸಾಧನೆ ದೇವರ ಅನುಗ್ರಹವಾಗುವುದು ವಿಶೇಷವಾದ ಅಪ್ಪನ ಸನ್ನಿಧಾನಡೆ ಆ ಬೆಲ್ಲದ ಪಾಯಸದ ನಮ್ಮ ಸಮರ್ಪಣೆ ಮಾಡುತ್ತಾರೆ. ಗುಡಾನ ಪ್ರಿಯತಮಾನ ಸಾಧನೆ ಮಾಡಿದರೆ ದೇವಿಗೆ ಬೆಲ್ಲದ ಪಾಯಸ ಬಹಳ ಇಷ್ಟವಾದ ನೈವೇದ್ಯ ಖಂಡಿತ ನೈವೇದ್ಯ ಆದರೆ ಮಾತ್ರ ನಮ್ಮ ಶ್ರದ್ಧಾಪೂರ್ವಕವಾದ ದೇವರ ಸನ್ನಿಧಾನ ಸಮರ್ಪಣೆ ಮಾಡುತ್ತಾ ವಿಶೇಷವಾದ ಅಪ್ಪೆಗೆ ದುರ್ಗಾ ಪರಮೇಶ್ವರಿ ಬಣ್ಣದ ಬಣ್ಣದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಬಣ್ಣದ ಮೂಡಿ ಸ್ವರೂಪದ ಐಕ್ಯ ರೂಪದ ದುರ್ಗಾ ಪರಮೇಶ್ವರಿ ಬಣ್ಣದೆ ಮಹಾಕಾಳಿ ಆದರೆ ನಮ್ಮ ಜೀವನವನ್ನು ಬೇರೆ ಕಷ್ಟಗಳ ಮಾಟ ಮಂತ್ರ ದೋಷಗಳ ಮಾತ್ರ ಪರಿಹಾರವಾಗುವುದು ಶತ್ರು ಸಂಹಾರವಾಗುವುದು ನನ್ನ ಮಹಾಲಕ್ಷ್ಮಿಯಾದ ಜೀವನ ಸದಾಕಾಲ ಐಶ್ವರ್ಯ ದೇವರ ಬಳಿಯಾಗುವುದು ಮಹಾ ಸರಸ್ವತಿಯಾದ ಜ್ಞಾನಶಕ್ತಿ ಬುದ್ಧಿಶಕ್ತಿ ಕ್ರಿಯಾಶಕ್ತಿ ಒದಗಿಸಾಗುವುದು ದುರ್ಗಾ ಪರಮೇಶ್ವರನ ಶಬ್ದಕ್ಕೆ ರಕ್ಷಣೆ ಪಡೆಯುವಂತೆ ಅರ್ಥವಾಗುತ್ತದೆ. ನಮ್ಮ ಜೀವನ ಬೇರೆ ಕಷ್ಟಗಳು ದೇವರ ಸದಾಕಾಲದಿಂದ ಬೇಸಾದ ರಕ್ಷಣೆ ಕೊಡುವುದು ಪರಿಪೂರ್ಣ ಪ್ರಸಾದ ದೇವರ ಅನುಗ್ರಹವಾಗುವುದು ವಿಶೇಷವಾದ ದುರ್ಗಾ ಪರಮೇಶ್ವರನ ಸಭಾ ಕಾರ್ಯಕ್ರಮ ಅವೇದಿಯಾದ ಅನ್ನದಾನ ಕಾರ್ಯಕ್ರಮ ಮಾತ್ರ ದೇವರ ಪೂರ್ಣ ನೆರವೇರಿಸಾಗುವುದು ನನ್ನ ದುರ್ಗಾ ಕೂಡ ಮುಂಚೆನೆ ದೇವತಾರಾಧನೆ ಮಾಡುವ ಯೋಗ ಭಾಗ್ಯ ದೇವರ ಅನುಗ್ರಹವಾಗುತ್ತದೆ. ಮನುಷ್ಯ ನಮ್ಮ ಕರ್ಮಭೂಮಿಗೆ ಬಂದಿದ್ದ ನಮ್ಮ ಜೀವನ ನಮ್ಮ ಪುಣ್ಯ ಸಂಪಾದನೆ ಮಾಡಬೇಕು. ಪುಣ್ಯ ಸಂಪಾದನೆ ಕೇಳಿದಾಗ ಒಂದು ದುಡ್ಡು ಕೊಟ್ಟರೆ ಪುಣ್ಯ ಸಂಪಾದನೆ ಮಾಡಲು ಸಾಧ್ಯ ಇದೆ. ಅವಾಗ ನಮ್ಮ ದೇವತಾರಾಧನೆ ದೇವರ ಕಡೆಯಿಂದ ಏನು ಭಕ್ತಿ ಉಂಟಾಯಿತು ನಮ್ಮ ಪುಣ್ಯ ವರ್ತನೆ ಆಗಬೇಕು. ಅವಾಗ ಪುಣ್ಯ ವರ್ತನೆ ಎಷ್ಟು ಆಗಬೇಕು ಹೇಳಿದಾಗ ಈ ಚಿತ್ರ ಈ ಜಾಗಕ್ಕೆ ಬರ್ತದೆ 10 ಜನ ಒಟ್ಟಾದ ಸೇರಿ ದೇವತಾರಾಧನೆ ಮಾಡಿಕೊಂಡ ನಮ್ಮ ಪುಣ್ಯಗಳ ಮಾತ್ರ ವರ್ತನೆ ಆಗಬೇಕು. ಅಂಚಿತ ಪುಣ್ಯ ಸಂಪಾದನೆ ಯೋಗ ಭಾಗ್ಯನೇ ದೇವರ ಸಮಸ್ಯೆಗೆ ಅನುಗ್ರಹವಾಗುತ್ತದೆ. ನಡೆದು ಕೂಡ ಮಾತೆಲ್ಲ ಕೂಡ ಒಗ್ಗಟ್ಟಾಗಿಕೊಂಡು ಐಕ್ಯ ಮಕ್ಕಳು ಮಾತೆಲ್ಲ ಕೂಡ ಪೂರ್ವದ ಸಹಕಾರಕ್ಕೊಂದು ಕೆಲಸ ಕಾರ್ಯ ಉದ್ಯೋಗ ಕೂಡ ಅಪ್ಪನ ಸೇವೆಯಿಂದಲೇ ನಿರಂತರವಾದ ಶ್ರದ್ಧಾಪೂರ್ವಕವಾದ ಯೋಗ ದೇವರ ಅನುಗ್ರಹವಾಗುತ್ತದೆ. ನಮಗೆ ಮಲ್ಪಾಯ ಪೂಜೆ ಮಾನಸಿಕ ಸುಲಭ ಸಂಭಾವ್ಯವಾದ ಭಾವಂತ
ಕ್ಷಮಾಪಣೆ ಮಾತ್ರ ದೇವರ ಕ್ಷಮಾಪಣೆ ಕೊಡುವುದು ಅಪ್ಪನ ಸನ್ನಿಧಾನ ಪ್ರಾರ್ಥನೆ ಮೊದಲಾಗಿ ಶಂಕರಾಚಾರ್ಯ ಸ್ತೋತ್ರ ಪಡೆದಿದೆ. ಕುಪುತ್ರೋ ದಾಯೇನ ಕ್ವಚಿತ ಮಾತ್ರ ಅನ್ನಬಹುದು. ಪ್ರಪಂಚವು ಕೆಟ್ಟ ಸ್ವಭಾವ ದುಷ್ಟ ಸ್ವಭಾವದ ಜೋಕ್ಯಕ್ಕೆ ಸಾಧ್ಯ ಉಂಟು. ಒಂದು ದುಷ್ಟ ಸ್ವಭಾವದ ಅಪ್ಪೆ ನಮ್ಮ ಸೃಷ್ಟಿಯಾದ ಸಾಧ್ಯ ಅಂತವರ ನಮ್ಮ ಮಾತ ಅಪ್ಪೆಯ ಸನ್ನಿಧಾನದ ಜೋಕು ನಮ್ಮ ಇಲ್ಲಾದ ಕಾರಣ ಕಷ್ಟವಾದ ನಮ್ಮ ಸ್ವರೂಪದ ನಮ್ಮ ಅಪ್ಪೆಯ ಅವನಿಗೆ ಕಷ್ಟಗಳನ್ನು ಪಡುವಾಗ ಅಂದರೆ ನಮ್ಮ ಜೀವನವನ್ನು ಬೇರೆ ಬೇರೆ ಕಷ್ಟಗಳ ಮಾತ ಅಪ್ಪೆಯ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದ ನಾಡಿಗೆ ಮಾತ ಅಪ್ಪೆಯ ಪರಿಹಾರವನ್ನು ಕಾದುಕೊಂಡು ಸದಾಕಾಲ ಸನ್ಮಾನಗಳನ್ನೇ ಸಮಸ್ತರಿಗ ಅನುಗ್ರಹವನ್ನು ಕಾದುಕೊಂಡು ಈ ಮಗನ ಈ ಒಂದು ಪೂಜೆಯ ಸತ್ಕರ್ಮಾಚರಣೆ ಸಮಸ್ತರಿಗಾಗಲ ಪರಿಪೂರ್ಣ ಪ್ರಸಾದ ದೇವರೇ ಸಿದ್ಧವಲ್ಲಾದಗಳು ಅಪ್ಪನ ಸನ್ನಿಧಾನ ಶರಣಾಗಮಿಗಳು ಶ್ರದ್ಧಾಭಕ್ತಿಪೂರ್ವಕವಾದ ಸಮಸ್ತರಿಗ ಕೂಡ ತನಕಕ್ಕಾದ ಪ್ರಾರ್ಥನೆ ಶ್ರದ್ಧಾ ಮೇಘ ಯಶಃ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ಗೋವಿಂದ ಗೋವಿಂದ ಪ್ರಾರ್ಥನಾ ಸಮರ್ಪಯಾಮಿ ಯಾನಿ ಭಾವಾನಿ ಧರ್ಮ ಧರ್ಮಾಂತರ ಕೃತಾಮಿತ ಪಾನಿದಾನಿ ನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಕುಂತಿನಾಡಿ ಪ್ರದಕ್ಷಿಣ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ.